ರಿಷಬ್ ಶೆಟ್ಟಿ ನಿರ್ದೇಶನದ ಚಿತ್ರ ಕಾಂತಾರ ಸೂಪರ್ ಹಿಟ್ ಆದ ಬಳಿಕ ಕಾಂತಾರ 2 ಚಿತ್ರಕ್ಕೆ ಈಗಾಗಲೇ ಮುಹೂರ್ತ ನಡೆದಿದೆ. ಕಾಂತಾರದಲ್ಲಿ ತುಳುನಾಡಿನ ಆರಾಧ್ಯ ದೈವ ಪಂಜುರ್ಲಿಯನ್ನು ಮೂಲ ಕಥಾವಸ್ತುವನ್ನಾಗಿಟ್ಟು ಚಿತ್ರದ ಕಥೆಯನ್ನು ಹಣೆಯಲಾಗಿದೆ. ಆದರೆ ಕಾಂತಾರ 2 ಅಲ್ಲಿ ರಿಷಬ್ ಶೆಟ್ಟಿ ದೈವಾರಾಧನೆಯ ಜೊತೆಗೆ ತುಳುನಾಡಿನ ಚರಿತ್ರೆಯೂ ಈ ಚಿತ್ರದಲ್ಲಿರಲಿದೆ. ತುಳುನಾಡಿನ ಚರಿತ್ರೆ ಎಂದ ಮೇಲೆ ತುಳುನಾಡಿನ ಸೃಷ್ಟಿಕರ್ತ ಪರಶುರಾಮನ ಕಥೆ ಇಲ್ಲದೆ ಹೋದಲ್ಲಿ ತುಳುನಾಡಿನ ಚರಿತ್ರೆ ಅಪೂರ್ಣವೇ. ಪರಶುರಾಮ ತನ್ನ ತಂದೆಯ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಇಡೀ ಕ್ಷತ್ರಿಯ ವಂಶವನ್ನು ಬಲಿ ಪಡೆಯಲು ಬಳಸಿದ್ದ ಚಂದ್ರಾಯುಧದಂತಹ ಕೊಡಲಿಯೊಂದು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಚಿಪ್ಪಾರು ಅರಮನೆಯಲ್ಲಿದೆ. ಸುಮಾರು 400ರಿಂದ 450 ವರ್ಷ ಇತಿಹಾಸವಿರುವ ಈ ಚಂದ್ರಾಯುಧದ ಹಿಡಿಯನ್ನು ಗಂಧದ ಹುಡಿಯನ್ನು ಬಳಸಿ ಮಾಡಲಾಗಿದೆ. 450 ವರ್ಷ ಕಳೆದರೂ ಇಂದಿಗೂ ಅತ್ಯಂತ ಗಟ್ಟಿಮುಟ್ಟಾಗಿ ಇರುವ ಈ ಆಯುಧವನ್ನು ಚಿಪ್ಪಾರು ರಾಜಮನೆತನದ ಮಂದಿ ಇಂದಿಗೂ ಉಳಿಸಿಕೊಂಡಿದ್ದಾರೆ. ಈ ಆಯುಧವನ್ನು ತುಳುನಾಡಿನ ಚರಿತ್ರೆಯ ಚಿತ್ರಕಥೆ ಇರುವ ಕಾಂತಾರ 2ರಲ್ಲಿ ರಿಷಬ್ ಶೆಟ್ಟಿ ಬಯಸಿದಲ್ಲಿ ಈ ಆಯುಧವನ್ನು ನೀಡಿ ಸಹಕರಿಸಲು ಚಿಪ್ಪಾರು ಮನೆತನದ ಹಿರಿಯರಾದ ತಿರುಮಲ ಬಲ್ಲಾಳರು ಉತ್ಸುಕರಾಗಿದ್ದಾರೆ. ರಾಜಮನೆತನದ ಹಿರಿಯರು ಈ ಆಯುಧವನ್ನು ಕಾಡು ಪ್ರಾಣಿಗಳ ಬೇಟೆಯಾಡಲು ಬಳಸುತ್ತಿದ್ದರು ಎನ್ನುವ ಮಾಹಿತಿಯನ್ನು ತಿರುಮಲ ಬಲ್ಲಾಳರು ನೀಡಿರುತ್ತಾರೆ. ಚಂದ್ರಾಯುಧ ಗಂಧದ ಪುಡಿಯ ಸಾಧಾರಣ ಸುಮಾರು 400 ವರ್ಷ ಇತಿಹಾಸವುಳ್ಳ ಒಂದು ಆಯುಧ. ಚಿಪ್ಪಾರು ಅರಮನೆಯಲ್ಲಿ ತಿರುಮಲ ಇವರ ಸ್ವಾಧೀನದಲ್ಲಿ ಇರುವಂಥದ್ದು. ಇದು ಈ ಕೃಷಿನಾಶ ಹಂದಿಯ ಇದು ಮಾಡಲು ಮತ್ತು ಈ ಡೊಂಬಿ ಗಲಾಟೆಗೆ ಉಪಯೋಗಿಸುತ್ತಿದ್ದಂಥ ಆಯುಧ. ಇದು ಲೋಹೋತ್ಪತ್ತಿಯಲ್ಲಿ ಪರಶುರಾಮನ ಇತಿಹಾಸ ಬರ್ತದೆ. ಅಂದ್ರೆ ಪಂಜುರ್ಲಿ ತುಳುನಾಡ ದೈವ ಅಲ್ವಾ, ಹಾಗೆಂತಲ್ಲಿ ಅದು ಕಾಂತಾವರ ಸೆಕೆಂಡ್ ನಲ್ಲಿ ಆ ಇದು ಸೀನ್ ಬರುವಾಗ ಪರಶುರಾಮನ ಕೊಡಲಿಯ ಇದರಲ್ಲಿ. ಹಾಗಾದ್ರೆ ನಮ್ಮ ತುಳುನಾಡಿನಲ್ಲಿ ಇಂಥ ಆಯುಧಗಳು ಬೇಕಾದಷ್ಟು ಇದ್ದವು ಕೃಷಿಕರಲ್ಲಿ. ಪುರಾತನ ಒಂದು ಇತಿಹಾಸವುಳ್ಳ ಇದನ್ನು ಕಾಂತಾವರಂಬರಿಗೆ ರಿಷಬ್ ಶೆಟ್ಟಿ ಅವರಿಗೆ ಇದನ್ನು ಉಪಯೋಗಿಸಬಹುದೇ, ನಾನು ಸಹಕಾರ ಕೊಡ್ತೇನೆ ಅಂತ. ಪ್ರಾಚೀನ ವಸ್ತುಗಳ ಸಂಗ್ರಹಗಾರರು ಆಗಿರುವ ತಿರುಮಲ ಬಲ್ಲಾಳರು ತಮ್ಮ ಹಿರಿಯರು ಬಳಸುತ್ತಿದ್ದ ಹಲವು ಮರದ, ಲೋಹದ ಮತ್ತು ಮಣ್ಣಿನ ಪರಿಕರಗಳನ್ನು ತಮ್ಮ ಸಂಗ್ರಹದಲ್ಲಿ ಜೋಡಿಸಿಟ್ಟುಕೊಂಡಿದ್ದಾರೆ. ಅಲ್ಲದೆ ಕಾಂತಾರ ಚಿತ್ರದಲ್ಲಿ ಬರುವ ಪಂಜುರ್ಲಿ ದೈವಕ್ಕೆ ಸೇರಿದಂತಹ ರಾಜಮನೆತನದ ಹಿರಿಯರ ಕಾಲದಲ್ಲಿ ದೈವದ ಆಭರಣಗಳನ್ನು ಇಡುವ ಮಣ್ಣಿನ ಮಡಿಕೆ ಆಕಾರದ ವಸ್ತುಗಳು ಇವರ ಸಂಗ್ರಹದಲ್ಲಿದೆ. ತುಳುನಾಡಿನ ಸೊಗಡಿನ ಚಿತ್ರ ಕಾಂತಾರ ಆಗಿರುವ ಕಾರಣ ಈ ಚಿತ್ರದ ಯಶಸ್ಸಿಗೆ ತುಳುನಾಡಿನ ಪಳೆಯುಳಿಕೆಗಳ ಕೊಡುಗೆ ಬೇಕಿದೆ.